ನಾನು ಮಲ್ಲಿಕಾರ್ಜುನಯ್ಯ ಭಟ್ರಳ್ಳಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಕಾರ್ಯದರ್ಶಿ. ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ವಿಷಯ ಜನರ ಬೆವರಿನ ತೆರಿಗೆ ಹಣದಲ್ಲಿ ಪ್ರಚಾರದ ನಶೆಗೆ ಬಿದ್ದಂಥ JCB ಪಕ್ಷಗಳ ಸರ್ಕಾರಗಳು. ಅತ್ಯಂತ ಗಂಭೀರ ಮತ್ತು ಕುತೂಹಲಕಾರಿಯಾದಂಥ ಅಂಕಿಅಂಶಗಳನ್ನು ಒಳಗೊಂಡಂಥ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ರಾಜ್ಯದ ಜನರ ಮುಂದೆ ಮತ್ತು ಮಾಧ್ಯಮ ಸ್ನೇಹಿತರ ಮುಂದೆ ಇದನ್ನು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಕರ್ನಾಟಕ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದಂಥ 6 ತಿಂಗಳಲ್ಲೇ ಪ್ರಚಾರದ ನಶೆಗೆ ಬಿದ್ದು 18.5 ಕೋಟಿ ಸಾರ್ವಜನಿಕರ ಬೆವರಿನ ತೆರಿಗೆ ಹಣವನ್ನು ಉಡಾಯಿಸಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರದವರು. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಹ ಪ್ರಚಾರದ ಗೀಳಿಗೆ ಬಿದ್ದಿದ್ದಾರೆ. ಪ್ರಚಾರದ ನಶೆಗೆ ಬಿದ್ದಂಥ ಸಿದ್ದರಾಮಯ್ಯನವರು ಕೇವಲ 6 ತಿಂಗಳಲ್ಲೇ 18.5 ಕೋಟಿ ಹಣ, ರಾಜ್ಯದ ಜನ ಕಷ್ಟಪಟ್ಟು ದುಡಿದು ಕಟ್ಟಿದಂಥ ಬೆವರಿನ ತೆರಿಗೆಯ ಹಣ, ಒಟ್ಟಾರೆ 2023-24ನೇ ಸಾಲಿನ ಆಯವ್ಯಯದಲ್ಲಿ ಬಜೆಟ್ನಲ್ಲಿ ಈ ಸರ್ಕಾರದ ಯೋಜನೆಗಳನ್ನು37 ಪ್ರಚಾರಕ್ಕಾಗಿ ನಿಗದಿಪಡಿಸಲಾಗಿದ್ದಂಥ ಹಣ 37.95 ಕೋಟಿ ರೂಪಾಯಿ. 37.95 ಕೋಟಿ ಹಣದಲ್ಲಿ ಈಗಾಗಲೇ 17.5 ಕೋಟಿಯಷ್ಟು ಹಣವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಡಾಯಿಸಿದ್ದಾರೆ, ಪ್ರಚಾರದ ಗೀಳಿಗಾಗಿ ಉಡಾಯಿಸಿದ್ದಾರೆ. ಒಟ್ಟಾರೆ ಇವೆಲ್ಲವನ್ನ ನಾವು ಗಂಭೀರವಾಗಿ ಗಮನಿಸ್ತಾ ಇದ್ರೆ ರಾಜ್ಯ ಸರ್ಕಾರ ತಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಏನು ಈಗ ಆಲ್ರೆಡಿ ಘೋಷಣೆ ಮಾಡಿದ್ದಾರೆ, ಆ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು, ಸಂಪನ್ಮೂಲವನ್ನು ಕ್ರೋಢೀಕರಿಸೋದಕ್ಕೇ ಪರದಾಡ್ತಾ ಇದ್ದಾರೆ. ಹಿಂದಿನ ಆಯವ್ಯಯ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ 54.67% ಹೆಚ್ಚುವರಿ ಸಾಲವನ್ನು ಮಾಡಿದ್ದಾರೆ. ಅಂದರೆ ಸಾಲದ ಪ್ರಮಾಣನೇ 4.25%ಗಿಂತಲೂ ಜಾಸ್ತಿ ಇವರು ಹೆಚ್ಚು ಸಾಲವನ್ನು ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ರಾಜ್ಯ ಭೀಕರವಾದಂಥ ಬರಗಾಲಕ್ಕೆ ತುತ್ತಾಗಿದೆ. ಹಿಂದೆಂದೂ ಕಾಣದೇ ಇರತಕ್ಕಂಥ ಬರಕ್ಕೆ ತುತ್ತಾಗಿದೆ. ಕುಡಿಯೋಕ್ಕೆ ನೀರಿಲ್ಲ, ಜಾನುವಾರುಗಳ ಸಮಸ್ಯೆ ಇದೆ, ಜನ ಸಾಯ್ತಾ ಇದ್ದಾರೆ. ಇವೆಲ್ಲದರ ಮಧ್ಯೆ ಕೋವಿಡ್ ಬೇರೆ ಬಂದಿದೆ. ಒಟ್ಟಾರೆ ಇವೆಲ್ಲವನ್ನು ಗಮನಿಸಿದ್ರೂ ಸಹ ರಾಜ್ಯ ಸರ್ಕಾರದ ಬಳಿ ನಿಜವಾದಂಥ ಜನಕಲ್ಯಾಣ ಯೋಜನೆಗಳಿಗೆ ಹಣ ಇಲ್ಲ. ಆದರೂ ಸಹ ಈ ಪ್ರಚಾರದ ಗೀಳಿದೆಯಲ್ಲ, ಈ ಪ್ರಚಾರದ ಗೀಳು ಮಾತ್ರ ಕಡಿಮೆ ಆಗಿಲ್ಲ. ಇಟ್ಟಿಲ್ಲದೆ ಹೋದ್ರೂ ಒಟ್ಟಿಗೆ ಜುಟ್ಟಿಗೆ ಮಲ್ಲಿಗೆ ಹೂವು ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಸುಳ್ಳು ಪ್ರಚಾರವನ್ನು ಮಾಡ್ತಾ ಜನರ ತೆರಿಗೆ ಹಣವನ್ನು ವೆಚ್ಚ ಮಾಡ್ತಾ ಇದೆ. ಇನ್ನು ಮುಖ್ಯವಾದಂಥ ಅಂಶಗಳಿಗೆ ಬರೋಣ. ಇವತ್ತು ಬಹುತೇಕ ಮುಖ್ಯಮಂತ್ರಿಯೂ ಸೇರಿದಂತೆ ರಾಜ್ಯದ ಸಚಿವರುಗಳು ಇವರ ಸಾಮಾಜಿಕ ಜಾಲತಾಣಗಳನ್ನು ನಿರ್ವಹಣೆ ಮಾಡೋದಕ್ಕೆ ಲಕ್ಷಾಂತರ ರೂಪಾಯಿ ಹಣವನ್ನು, ಕೋಟ್ಯಾಂತರ ರೂಪಾಯಿ ಹಣವನ್ನು ವೆಚ್ಚ ಮಾಡ್ತಾ ಇದ್ದಾರೆ. ಇವ್ಯಾವೂ ಸಹ ಬೆಳಕಿಗೆ ಬರಲ್ಲ. ಹೇಗೆ ಅಂತಂದರೆ, ಏನು ಜಾಲತಾಣಗಳ ನಿರ್ವಹಣೆ ಮಾಡೋದಕ್ಕೆ ಅಂತಲೇ ಇವರು ಯಾವ್ರಿಗೆ ಬೇಕಾದಂಥ ಹತ್ತಿರದವರಂಥ ಕಂಪನಿಗಳಿಗೆ ಅಥವಾ ವ್ಯಕ್ತಿಗಳಿಗೆ ಇವರು ಕಂಪನಿಗಳ ಹೆಸರಿನಲ್ಲಿ ಇವರು ಅವನ್ನು ಹೊರಗುತ್ತಿಗೆ ಕೊಟ್ಟಿರ್ತಾರೆ. ಇದು ನೇರವಾಗಿ ಸರ್ಕಾರದ ಖಜಾನೆಯಿಂದ ಹಣ ಬಿಡುಗಡೆ ಆಗದೆ ಹೋದ್ರೂ ನಿಗಮ ಮಂಡಳಿಗಳು ಅವರವರ ಬೇರೆ ಬೇರೆ ಇಲಾಖೆಗಳ ಮುಖಾಂತರ ಬೇನಾಮಿ ಲೆಕ್ಕಾಚಾರದಲ್ಲಿ ಈ ಹಣ ಬಿಡುಗಡೆ ಆಗ್ತದೆ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಇಂಟ್ರೆಸ್ಟಿಂಗ್ ಆದಂಥ ಒಂದು ಸಬ್ಜೆಕ್ಟನ್ನು ಇವತ್ತು ಹೇಳ್ತೀನಿ. ಸರ್ಕಾರದ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಈ ಜಾಲತಾಣಗಳನ್ನು ನಿರ್ವಹಣೆ ಮಾಡೋದಕ್ಕೆ ಪಾಲಿಸಿ ಫ್ರಂಟ್ ಅಂತಕ್ಕಂಥ ಒಂದು ಸಂಸ್ಥೆಗೆ ಹಣವನ್ನು ಕೊಟ್ಟಿದ್ದಾರೆ. ಯಾವುದು ಈ ಪಾಲಿಸಿ ಫ್ರಂಟ್? ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಸಬ್ಜೆಕ್ಟ್. ಯಾರದ್ದು ಇದು ಪಾಲಿಸಿ ಫ್ರಂಟ್ ಅಂತಕ್ಕಂಥದ್ದು? ಯಾರ ಸಂಸ್ಥೆ ಇದು? ಯಾವ ಕಾರಣಕ್ಕಾಗಿ ಪಾಲಿಸಿ ಫ್ರಂಟ್ ಅನ್ನೋ ಸಂಸ್ಥೆಗೆ 7 ಕೋಟಿ ಹಣ ಬಿಡುಗಡೆ ಮಾಡಿದ್ರು? ಇದರ ವಿಳಾಸ ಎಲ್ಲಿದೆ? ಇವೆಲ್ಲವನ್ನು ಕೆದಕ್ತಾ ಹೋದ್ರೆ ಪಾಲಿಸಿ ಫ್ರಂಟ್ ಅಂತಕ್ಕಂಥ ಸಂಸ್ಥೆಗೆ ಅಡ್ರೆಸ್ಸೇ ಇಲ್ಲ. ಅಡ್ರೆಸ್ಸೇ ಇಲ್ಲದೆ ಇರೋಂಥ ಒಂದು ಪಾಲಿಸಿ ಫ್ರಂಟ್ ಅನ್ನೋಂಥ ಒಂದು ಸಂಸ್ಥೆಗೆ ಹಣ ಬಿಡುಗಡೆ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ. ಏಕೆಂದರೆ ರಾಜ್ಯದ ಜನರ ತೆರಿಗೆ ಹಣವನ್ನು ವೆಚ್ಚ ಮಾಡಬೇಕಾದ್ರೆ ಉತ್ತರದಾಯಿತ್ವ ಇರುತ್ತೆ ಸಿದ್ದರಾಮಯ್ಯನವರೇ.
ಯಾವ್ದು ಹೇಳಿ, ನೀವೇ ಹೇಳಿ. ಈ ಪಾಲಿಸಿ ಫ್ರಂಟ್ ಅಂತಕ್ಕಂಥ ನಿಮ್ಮ ಸಾಮಾಜಿಕ ಜಾಲತಾಣಗಳನ್ನು ನಿರ್ವಹಣೆ ಮಾಡ್ತಕ್ಕಂಥ ಸಂಸ್ಥೆಗೆ 7 ಚಿಲ್ಲರೆ ಕೋಟಿಯನ್ನು ಬಿಡುಗಡೆ ಮಾಡಿದಿರಲ್ಲ, ಎಲ್ಲಿದೆ ಇದರ ಅಡ್ರೆಸ್ಸು, ವಿಳಾಸ ಯಾವುದು? ಪಾಲಿಸಿ ಫ್ರಂಟ್ ಮುಖ್ಯಸ್ಥರು ಯಾರು? ಇದರಲ್ಲಿರ್ತಕ್ಕಂಥ ಡೈರೆಕ್ಟರ್ಗಳು ಯಾರು? ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷನೂ ಸಹ ಸಾಮಾಜಿಕ ಜಾಲತಾಣಗಳನ್ನು ನಿರ್ವಹಣೆ ಮಾಡ್ತಾ ಇದೆ. ಸಾಮಾಜಿಕ ಜಾಲತಾಣಗಳ ಕಾರಣಕ್ಕಾಗಿಯೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಆದಾಯನೂ ಬರ್ತಾ ಇದೆ. ನೀವು ಸರ್ಕಾರದವರು ಜಾಲತಾಣಗಳನ್ನು ನಿರ್ವಹಣೆ ಮಾಡೋದಕ್ಕೆ ಜನರ ತೆರಿಗೆ ಹಣ ವೆಚ್ಚ ಮಾಡ್ತಾ ಇದ್ದೀರಾ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಜಾಲತಾಣಗಳಿಂದ ಆದಾಯದ ಮೂಲವನ್ನು ಕಂಡುಕೊಂಡಿದೆ. ಇದನ್ನೇ ನಾವು ಹೇಳೋದು. ಜನರ ತೆರಿಗೆ ಹಣ ಅಂತಂದರೆ ನಿಮ್ಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಬೇಕಾಬಿಟ್ಟು ವೆಚ್ಚ ಮಾಡ್ತಕ್ಕಂಥದ್ದು. ನಿಮ್ಮ ತೆವಲುಗಳಿಗೆ, ನಿಮ್ಮ ಪ್ರಚಾರದ ಗೀಳಿಗೋಸ್ಕರ ಸರ್ಕಾರದ ಜನರ ತೆರಿಗೆ ಹಣವನ್ನು ಸರ್ಕಾರದ ಮೂಲಕ ನಿಮ್ಮ ಬೇಕಾದವ್ರಿಗೆ, ನಿಮ್ಮ ಒಂದು ರೀತಿ ಗಂಜಿ ಗಿರಾಕಿಗಳಿಗೆ ನೀವು ಹಣವನ್ನು ವೆಚ್ಚ ಮಾಡ್ತಾ ಇದ್ದೀರಾ ಅನ್ನೋದನ್ನ ಕಟುವಾಗಿ ಈ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಸರ್ಕಾರದ ಸಾಧನೆಗಳನ್ನು, ಈ ಸೇವೆಗಳನ್ನು ಪಡೆಯೋದಕ್ಕೆ ಪಾಲಿಸಿ ಫ್ರಂಟ್ ಅಂತಕ್ಕಂಥ ಒಂದು ಸಂಸ್ಥೆಗೆ ವಾರ್ತಾ ಮತ್ತು ಪ್ರಚಾರ ಇಲಾಖೆಗೆ ಸಲ್ಲಿಸಲಾದಂಥ ಖರ್ಚಿನ ಪ್ರಸ್ತಾವಿತ ವಿವರಗಳಲ್ಲಿ ಪ್ರಸ್ತಾವಿತವಾಗಿದೆ. ಇದು ಸಿದ್ದರಾಮಯ್ಯನವ್ರನ್ನ ಇತ್ತೀಚೆಗೆ ಇವರು ಯಾವ ರೀತಿ ಸುಳ್ಳು ಪ್ರಚಾರ ಮಾಡ್ತಾರೆ ಅಂತಂದರೆ, ಯಾವುದೋ ಒಬ್ಬ ಫಲಾನುಭವಿಯನ್ನು ಫೋಟೋ ಹಾಕ್ಬಿಟ್ಟು ಈತ ಯುವ ನಿಧಿಯ ಫಲಾನುಭವಿ ಅಂತೇಳಿ ಪ್ರಚಾರ ಮಾಡಿದ್ದು, ಸುಳ್ಳು ಪ್ರಚಾರ ಮಾಡಿದ್ರು. ಇಡೀ ರಾಜ್ಯವ್ಯಾಪಿ ಇದು ಚರ್ಚೆ ಆಗಿದೆ. ಇಂಥ ಸುಳ್ಳು ಅಪಪ್ರಚಾರಗಳನ್ನು ಮಾಡೋದಕ್ಕೆ ಜನರ ತೆರಿಗೆ ಹಣವನ್ನು ವೆಚ್ಚ ಮಾಡ್ತಾ ಇದ್ದೀರಾ? ಭಾಳ ರಾಜ್ಯದ ಜನ ಭಾಳ ಗಂಭೀರವಾಗಿ ಇವೆಲ್ಲವನ್ನು ಪ್ರಶ್ನೆ ಮಾಡಬೇಕಾಗ್ತದೆ. ಅದೇ ರೀತಿ 2023-24ನೇ ಸಾಲಿನ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಸಂಪಾದಕರ ಇರ್ತಕ್ಕಂಥ ಪತ್ರಿಕೆಗಳ ಸಂಪಾದಕರು ಯಾರ್ಯಾರಿದ್ದಾರೆ ಅವರಿಗೆ 2023ರಲ್ಲಿ ಅನುದಾನದ ಕೊರತೆಯಾಗಿದೆ ಅಂತೇಳಿ ಖುದ್ದು ಸಿದ್ದರಾಮಯ್ಯನವರ ಸಚಿವ ಸಂಪುಟದ ಸಹೋದ್ಯೋಗಿಗಳಾದಂಥ ಚಲುವರಾಯಸ್ವಾಮಿ ಅವರು ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಿದ್ದಾರೆ. ಮಾಧ್ಯಮಗಳ ಮುಖಾಂತರ ಯಾವ ರೀತಿ ಇವರು ಜನರ ತೆರಿಗೆ ಹಣವನ್ನು ಸುಳ್ಳು ಪ್ರಚಾರ ಮಾಡಲಿಕ್ಕೆ, ಈ ಸಾಮಾಜಿಕ ಜಾಲತಾಣಗಳನ್ನು ನಿರ್ವಹಣೆ ಮಾಡೋದಕ್ಕೆ ಈ ರೀತಿ ಹಣವನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇವೆಲ್ಲವೂ ಸಹ ಸಾಕ್ಷಿಗಳು. ಸರ್ಕಾರಿ ಕಾರ್ಯಕ್ರಮಗಳ ಜಾಹೀರಾತಿಗೆ ಕ್ರಿಯಾ ಯೋಜನೆಗೆ ಈಗ ಆಲ್ರೆಡಿ ಅನುಮೋದನೆ ದೊರೆತುಬಿಟ್ಟಿದೆ. ಇದ್ರ ಪ್ರಕಾರ 2023ರ ಏಪ್ರಿಲ್ನಿಂದ ಜಾಹೀರಾತುಗಳನ್ನು ನೀಡಲಾಗ್ತಾ ಇದೆ. ಇಂತಹ ಜಾಹೀರಾತುಗಳಿಗೆ ವಾರ್ಷಿಕವಾಗಿ 22 ಕೋಟಿಯಷ್ಟು ಅನುದಾನ ಅವಶ್ಯಕತೆ ಇದೆ. ಆದರೆ ಸಮಾಜ ಕಲ್ಯಾಣ ಇಲಾಖೆಯ SCPT ಯೋಜನೆಯಡಿನಲ್ಲಿ ಕೇವಲ 7.57 ಕೋಟಿ ಅನುದಾನವನ್ನು ಮಾತ್ರ ಮೀಸಲಾಗಿಟ್ಟಿದ್ದಾರೆ ಅನ್ನೋದನ್ನು ಚಲುವರಾಯಸ್ವಾಮಿ ಅವರು ತಮ್ಮ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಅಂದರೆ ಈಗ ಎಲ್ಲ ಮಂತ್ರಿಗಳು ಸಹ, ಅಂದರೆ ಇದು ಏನು ಸೂಚಿಸುತ್ತೆ ಅಂದರೆ, ಸರ್ಕಾರದ ಬಹುತೇಕ ಮಂತ್ರಿಗಳು ಸುಳ್ಳು ಪ್ರಚಾರದ ಗೀಳಿಗೆ ಬಿದ್ದಿದ್ದಾರೆ. ಇವರು ಇಲಾಖೆಗಳಲ್ಲಿ ಜನಕಲ್ಯಾಣ ಯೋಜನೆಗಳನ್ನು ಅನುಷ್ಠಾನ ಮಾಡೋದಕ್ಕೆ ಇವರು ತಯಾರಿಲ್ಲ. ಇವರು ಬರೀ ಸುಳ್ಳು ಪ್ರಚಾರವನ್ನು ಮಾಡಿ ಜನರನ್ನು ಒಂದು ರೀತಿ ಭ್ರಮಾಲೋಕಕ್ಕೆ ತಳ್ಳಿ ವಿಚಿತ್ರವಾದಂಥ ಅನುಭವಗಳನ್ನು ಸೃಷ್ಟಿಸಿ ಲೂಟಿ ಹೊಡಿತಕ್ಕಂಥದ್ದು. ನಿಜವಾಗಿ ಜನಕಲ್ಯಾಣ ಯೋಜನೆಗಳಿಗೆ ಸರ್ಕಾರ ಹಣ ಬಿಡುಗಡೆನೇ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಇವೆಲ್ಲವೂ ಸಾಕ್ಷಿ. ಇನ್ನು ಹಿಂದಿನ BJP ಸರ್ಕಾರದವರು ಸಾಚನಾ? ಇವರು ಪ್ರಾಮಾಣಿಕರ? ಇವರು ಪ್ರಚಾರ ಇಲ್ದಲೇ ಇವರು ಸಹ ಆಡಳಿತ ನಡೆಸಿದ್ರ ಅಂತಂದರೆ BJP ಸರ್ಕಾರದ ಒಂದು ದೊಡ್ಡ ಪಟ್ಟಿನೇ ಇದೆ. ಇವರ ಆಡಳಿತ ವ್ಯವಸ್ಥೆಯಲ್ಲಿ ಎಷ್ಟು ಕೋಟಿ ಅನುದಾನಗಳನ್ನು ಬರೀ ಕೇವಲ ಪ್ರಚಾರಕ್ಕಾಗಿ ಬಳಸಿದ್ರು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. COVID-19 ಸಂದರ್ಭದಲ್ಲಿ ಜಾಹೀರಾತುಗಳಿಗೆ ಕೇವಲ 3 ತಿಂಗಳಲ್ಲಿ 11 ಕೋಟಿ ವೆಚ್ಚ ಮಾಡಿದರು ಕೋವಿಡ್ ಸಂದರ್ಭದಲ್ಲಿ. ಅದೇ ರೀತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಜಾಹೀರಾತನ್ನು ಸರ್ಕಾರನೇ ಪ್ರಾಯೋಜಿತ ಮಾಡಿತ್ತು 44.85 ಲಕ್ಷಕ್ಕೆ. ಅದೇ ರೀತಿ ಕೋವಿಡ್ ಪರಿಹಾರವನ್ನು ನೀಡಬೇಕಾದಂಥ ಸಂದರ್ಭದಲ್ಲಿ ಚೌಕಾಸಿ ಮಾಡ್ತಾ ಇದ್ರು. ಜನ ಸತ್ತಂಥವ್ರಿಗೆ, ಕೋವಿಡ್ ಒಳಗಾದಂಥವ್ರಿಗೆ, ನಾನು ಒಬ್ಬ ಕೋವಿಡ್ ಸಂತ್ರಸ್ತ, ನನಗೆ ಸರ್ಕಾರದ ಪರಿಹಾರನೇ ಬಂದಿಲ್ಲ. ಹೀಗೆ ಕೋವಿಡ್ ಸಂತ್ರಸ್ತರಿಗೆ ಚೌಕಾಸಿ ಮಾಡಿದ್ರು ಹಣ ಕೊಡೋದಕ್ಕೆ. ಆದರೆ ಅಂಥ ಸಂದರ್ಭದಲ್ಲಿ ತಮಿಳುನಾಡಿನ ರಾಜಕೀಯ ವಿಶ್ಲೇಷಣೆ ಮಾಡೋದಕ್ಕೆ 25 ಲಕ್ಷ ಕೊಟ್ಟಿದ್ರು BJP ಸರ್ಕಾರದ. ತಮಿಳುನಾಡು ಸರ್ಕಾರ ರಾಜಕೀಯ ವಿಶ್ಲೇಷಣೆ ಮಾಡೋಕ್ಕೆ ಕರ್ನಾಟಕ ರಾಜ್ಯದ ಜನ ತೆರಿಗೆ ಹಣ ವೆಚ್ಚ ಮಾಡಿದ್ದಾರೆ 25 ಲಕ್ಷ. ಈ ಅಯೋಗ್ಯರು, BJP ಅಂತ ಅಯೋಗ್ಯರು. ಅದೇ ರೀತಿ 2 ವರ್ಷದ
ಅವರ ಸಾಧನೆಯನ್ನು ಪ್ರತಿಬಿಂಬಿಸೋದಕ್ಕೆ 7.96 ಕೋಟಿ ರೂಪಾಯಿನ ಹಿಂದಿನ BJP ಸರ್ಕಾರ ವಹಿಸಿದೆ. ಅದೇ ರೀತಿ ಇವರು ಜಾಹೀರಾತುಗಳಿಗಾಗಿ ಖರ್ಚು ಮಾಡಿದಂಥದ್ದು 6.62 ಕೋಟಿ. ಕೋವಿಡ್ ಲಸಿಕೆ ಅಭಿಯಾನ, ಆ ಲಸಿಕೆ ಅಭಿಯಾನಕ್ಕೋಸ್ಕರನೇ ಅವರು ವೆಚ್ಚ ಮಾಡಿದ ಜಾಹೀರಾತು ವೆಚ್ಚ ಮಾಡಿದ್ದು 26.84 ಕೋಟಿ. ಕೋವಿಡ್ ಲಸಿಕೆ ಹಾಕ್ಸ್ಕೊಳ್ಳಿ ಅಂತ ಹೇಳೋಂಥ ಜಾಹೀರಾತುಗಳಿಗೆ ಇವರು ಮಾಧ್ಯಮ ಸಂಸ್ಥೆಗಳಿಗೆ ಕೊಟ್ಟಂಥ ಹಣ 26.84 ಕೋಟಿ. ಕೋವಿಡ್ನಲ್ಲಿ ಸತ್ತವ್ರಿಗೆ, ಕೋವಿಡ್ ಸಂತ್ರಸ್ತರಿಗೆ ಜನಕ್ಕೆ ದುಡ್ಡು ಕೊಡಲಿಲ್ಲ, ಇವರು ಪರಿಹಾರ ಕೊಡಲಿಲ್ಲ, ಅವ್ರ ಕುಟುಂಬಗಳಿಗೆ ಆಸರೆ ಆಗಲಿಲ್ಲ. ಈ ಕೋವಿಡ್ ನೆಪದಲ್ಲೇ ಇಷ್ಟು ಹಣವನ್ನು, ಕೋಟ್ಯಾಂತರ ರೂಪಾಯಿ ಹಣವನ್ನು ಮಾಧ್ಯಮಗಳು, ಇವ್ರು ಯಾವ ಮಾಧ್ಯಮಗಳು ಯಾವೆಲ್ಲ ಇವ್ರ ಹೆಸರನ್ನ, ಇವ್ರ ನೆಂಟರು ಇಟ್ಟರು, ಇವ್ರ ಸಂಬಂಧಿಕರು, ಇವ್ರ ಜೈಕಾರ ಹಾಕಂತರು, ಇವ್ರ ಬೆಂಬಲಿಗರು, ಹಿಂಬಾಲಕರು, ಒಟ್ಟಿನಲ್ಲಿ ಒಂಥರ ಗಂಜಿ ಗಿರಾಕಿಗಳಿಗೆ ಈ ಹಣವನ್ನು ವೆಚ್ಚ ಮಾಡಿರ್ತಾರೆ. ಇದು ಹಿಂಬಾಗಿಲ ಮುಖಾಂತರ. ಯಾಕೆಂದರೆ ಇದನ್ನು ಯಾಕೆ ಸ್ಪಷ್ಟವಾಗಿ ಹೇಳ್ತೀನಿ ಅಂತಂದರೆ, ಇತ್ತೀಚೆಗೆ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಂಥ ದಿ ಪಾಲಿಸಿ ಫ್ರಂಟ್ ಅಂತಕ್ಕಂಥ ಒಂದು ಸಂಸ್ಥೆ ಏನಿದೆಯಲ್ಲ, ಅದರ ಹಿನ್ನೆಲೆಯನ್ನು ಕೆದಕ್ತಾ ಹೋದರೆ ಅದು ಈ ರೀತಿ ಗಂಜಿ ಗಿರಾಕಿಗಳಿಗೆ ಕೊಟ್ಟಂಥ ಒಂದು ಸಂಸ್ಥೆ ಅಂತಕ್ಕಂಥದ್ದು ಗೊತ್ತಾಯಿತು. ಹಾಗೇನೆ ಈಗ ಇನ್ನೊಂದು ಭಾಳ ಗಂಭೀರವಾದಂಥದ್ದು, CM ಒಂದು ಪ್ರಚಾರ ಮಾಡ್ತಾರೆ. ಹಿಂದಿನ ಏನು ಅನುಭವ ಮಂಟಪದಲ್ಲಿ ಪ್ರಚಾರ ಮಾಡ್ತಾರೆ, BJP ಸರ್ಕಾರದ ಮುಖ್ಯಮಂತ್ರಿಗಳಾಗಿದ್ದಾಗ ಅನುಭವ ಮಂಟಪದಿಂದ ಪ್ರಚಾರ ಮಾಡಿದಂಥ CM ಭಾಷಣನ ನೇರ ಪ್ರಸಾರ ಮಾಡೋದಕ್ಕೆ 42.2 ಲಕ್ಷ ವೆಚ್ಚ ಮಾಡಿದ್ದಾರೆ. BJPಯ ಒಂದು ರೀತಿ ಕೆಟ್ಟ ಪದ ಬಳಸಬಾರ್ದು, ಆ BJP ಅಯೋಗ್ಯತನ ಇರ್ತಕ್ಕಂಥವ್ರು. ಅದೇ ರೀತಿ ಕೋವಿಡ್ ಜಾಹೀರಾತುಗಳಿಗೆ ಹೊಸದಿಗಂತ ಅಂತಕ್ಕಂಥ ಒಂದು ಪತ್ರಿಕೆಗೆ 1.6 ಕೋಟಿ ದುಡ್ಡು ಕೊಟ್ಟಿದ್ದಾರೆ. ಬಜೆಟ್ ಸಂದರ್ಭದಲ್ಲಿ ಆ ಸಂವಾದಗಳನ್ನು ಮಾಡೋದಕ್ಕೆ 38.97 ಲಕ್ಷ ರೂಪಾಯಿ ವೆಚ್ಚ ಮಾಡಿದ್ದಾರೆ. ಇದೇ ರೀತಿ 2019-20 ಸಾಲಿನಲ್ಲಿ TV ಚಾನಲ್ಗಳಿಗೆ ಕೊಟ್ಟಂಥದ್ದು 15.25 ಕೋಟಿ, ಮುದ್ರಣ ಮಾಧ್ಯಮಗಳಿಗೆ 6.79 ಕೋಟಿ, ಜಾಲತಾಣಗಳಿಗೆ ಪರೋಕ್ಷವಾಗಿ ಕೊಟ್ಟಂಥದ್ದು 48 ಲಕ್ಷ. 2020-21 ಸಾಲಿನಲ್ಲಿ ಜಾಹೀರಾತಿಗಾಗಿ ಬಿಡುಗಡೆ ಮಾಡಿದ್ದಂಥದ್ದು 17.45 ಕೋಟಿ. ಹೀಗೆ ಮುದ್ರಣ ಸಂಸ್ಥೆಗಳಿಗೆ, ಮಾಧ್ಯಮ ಸಂಸ್ಥೆಗಳಿಗೆ ಕೋಟ್ಯಾಂತರ ರೂಪಾಯಿ ಹಣವನ್ನು ವೆಚ್ಚ ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಜನತಾದಳ, ಕಾಂಗ್ರೆಸ್ಸು, BJP ಏನು ಈ ರಾಜ್ಯದ ಸಂಪತ್ತನ್ನು, ರಾಜ್ಯದ ಜನರ ತೆರಿಗೆ ಹಣವನ್ನು ಉರಿದು ಮುಕ್ತಾ ಇರತಕ್ಕಂಥ JCB ಪಕ್ಷಗಳು ಸುಳ್ಳು ಪ್ರಚಾರ ಮಾಡೋದಕ್ಕೆ, ಈ ಒಂದು ರೀತಿ ಪ್ರಚಾರದ ಗೀಳಿಗೆ ನಶೆಗೆ ಬಿದ್ದಂಥ ಸರ್ಕಾರಗಳು ಜನರು ಕಷ್ಟಪಟ್ಟು ಕಟ್ಟಿದಂಥ ತೆರಿಗೆ ಹಣವನ್ನು ಒಂದು ರೀತಿ ಉಡಾಯಿಸ್ತಾ ಇದ್ದಾರೆ. ಇದು ಎಲ್ಲೋ ಒಂದು ರೀತಿಯಲ್ಲಿ ಯಾಕೆ ಈ ರೀತಿ ಈ ವರ್ತನೆ ಮಾಡ್ತಾ ಇದ್ದಾರೆ ಅಂದರೆ, ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕರ್ನಾಟಕದ ಸಹೃದಯರು, ವಿದ್ಯಾವಂತರು ಬಾಯಿಗೆ ಬೀಗ ಹಾಕ್ಯಂಡು ಕೂತ್ಕೊಂಡವ್ರೆ, ಪ್ರಗತಿಪರರು ಉಣಿಸ್ಕೊಂಡವರು ಬರೀ ಜೈಕಾರ ಹಾಕ್ಕೊಂಡು ಅವ್ರವ್ರಿಗೆ ಬೇಕಾದಂಥ ಸವಲತ್ತುಗಳು ಒಂದು ರೀತಿ ಗಂಜಿ ಗಿರಾಕಿಗಳು ಅಂತ ಹೇಳ್ಬೇಕಾಗುತ್ತೆ. ಆ ಮಟ್ಟಕ್ಕೆ ಇವತ್ತು ಸರ್ಕಾರವನ್ನು ಪ್ರಶ್ನೆ ಮಾಡದೇ ಇರೋ ಅಷ್ಟರ ಮಟ್ಟಿಗೆ ಇವರು ಕೆಳಮಟ್ಟಕ್ಕೆ ಇಳಿದ್ಬಿಟ್ಟಿದ್ದಾರೆ. ರಾಜ್ಯದ ಜನಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಕೈ ಮುಗಿದು ಕೇಳ್ತಾ ಇದ್ದೀವಿ, ದಯಮಾಡಿ ನಿಮ್ಮ ತೆರಿಗೆ ಹಣವನ್ನು ಈ ಪ್ರಚಾರದ ತೆವಲುಗಳಿಗೆ ಬಳಸ್ಕೊಳ್ಳಲಾಗ್ತಾ ಇದೆ. ಕೋಟ್ಯಾಂತರ ರೂಪಾಯಿ ಹಣ ಜನ ಇವತ್ತು ಕಷ್ಟಪಟ್ಟು ದುಡಿದು ಕಟ್ಟಿದಂಥ ತೆರಿಗೆ ಹಣ ಇವತ್ತು ಭೀಕರವಾದಂಥ ಬರಗಾಲ ಇದೆ, ಕರೋನಾ ಬಂದಿದೆ, ಈಗ ಮತ್ತೆ ಒಟ್ಟಾರೆ ಈ ಗ್ಯಾರಂಟಿ ಯೋಜನೆಗಳನ್ನು ಬಿಡುಗಡೆ ಮಾಡ್ತೀಯ ಘೋಷಣೆ ಮಾಡಿದ್ದಾರೆ. ಇವ್ಯಾವಕ್ಕೂ ಸಹ ನೋಡಿ, ಇನ್ನೂ ಯುವ ಜನರಿಗೆ ಲಕ್ಷಾಂತರ ಯುವಕರು ಉದ್ಯೋಗ ಇಲ್ಲದೆ ಪರದಾಡ್ತಾ ಇದ್ದಾರೆ. ಅವ್ರಿಗೆ ಯುವ ನಿಧಿ ಕೊಡ್ತೀವಿ ಅಂತಂದ್ರು, ಇಲ್ಲಿವರೆಗೂ ಯುವ ನಿಧಿನೂ ಇಲ್ಲ, ಯಾವುದೂ ಇಲ್ಲ. ಎಲ್ಲಾದರೂ ಹೋಗಿ ಬಸ್ಗಳಲ್ಲಿ ಕಿಕ್ಕಿರಿದು ತುಂಬಿದಂಥ ಜನದಟ್ಟಣೆ ಇದೆ. ಪರ್ಯಾಯವಾಗಿ ಇವರು ಯೋಜನೆ ಘೋಷಣೆ ಮಾಡಿದ್ರು, ಆದರೆ ಅದೇ KSRTCಗಳಿಗೆ ಇವರು ಹೊಸ ಬಸ್ಗಳನ್ನು ಖರೀದಿ ಮಾಡೋದಕ್ಕೆ ಇಲ್ಲಿವರೆಗೂ ಸಹ ಯಾವುದೇ ರೀತಿಯ ಕ್ರಮಗಳನ್ನು ಕಂಡಿಲ್ಲ. ಇವತ್ತು ಜನ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಲಿಕ್ಕೆ ಆಗದೇ ಇರೋಂಥ ಪರಿಸ್ಥಿತಿ, ಅಷ್ಟು ಜನದಟ್ಟಣೆಯನ್ನು ಇವತ್ತು ಒಂದೊಂದು ಬಸ್ಸಲ್ಲಿ 100-120 ಜನ ಕುರಿ, ಕೋಳಿ, ಕತ್ತೆ ಥರ ತುಂಬ್ಕೊಂಡು ಹೋಗೋಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ. ಆದರೂ ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಸಹ ಈ ಪ್ರಚಾರಕ್ಕೆ ಬಳಸ್ತಕ್ಕಂಥ ಹಣನ ಕನಿಷ್ಠ ಬಸ್ಗಳು ತಗೊಳ್ಳೋದಕ್ಕೆ ಈ ಥರದ ಯೋಜನೆಗಳಿಗೆ ಬಳಸಿದರೆ ರಾಜ್ಯದ ಜನಕ್ಕೆ ಅನುಕೂಲ ಆಗ್ತಾಯಿದ್ದು. ಇವರು ಫೋಟೋ ಹಾಕ್ಕೊಂಡು ಇವರ ಪಕ್ಷಗಳ ಪ್ರಚಾರ ಮಾಡೋದಕ್ಕೋಸ್ಕರನೇ ಸಾರ್ವಜನಿಕರ ತೆರಿಗೆ ಹಣ ವ್ಯಯ ಮಾಡೋದಾದರೆ, ಮತ್ತು ಯಾವಾಗ ಸ್ವಾಮಿ ನೀವು
ರಾಜ್ಯದ ಜನಕ್ಕೆ ಗ್ಯಾರಂಟಿ ಯೋಜನೆಗಳಲ್ಲಿ ತಲುಪಿಸೋದು ಯಾವಾಗ? ಅಂದರೆ ನೀವು ಸಾಮಾಜಿಕ ಜಾಲತಾಣದಲ್ಲಿ, ಹೋರ್ಡಿಂಗ್ಸ್ಗಳಲ್ಲಿ, ಪತ್ರಿಕೆಗಳಲ್ಲಿ, ಟಿ ವಿಗಳಲ್ಲಿ ಕೇವಲ ನೀವು ಪ್ರಚಾರ ಮಾಡ್ಕೊಂಡೇ ನೀವು ಯೋಜನೆಗಳನ್ನು ಅನುಷ್ಠಾನ ಮಾಡ್ತೀರಾ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಸಾಲ ಮಾಡಿ ರಾಜ್ಯದ ಆರ್ಥಿಕ ಸ್ಥಿತಿ ಅಶಿಸ್ತಿಗೆ ನೀವು ಕಾರಣವಾಗೋದಕ್ಕೆ ಹೊಣೆಗಾರರಾಗ್ತಾ ಇದ್ದೀರಾ. ಅಭಿವೃದ್ಧಿಯ ಜನಕಲ್ಯಾಣ ಯೋಜನೆಗಳು ಜನರಿಗೆ ತಲುಪದಲ್ಲೇ ಮರೀಚಿಕೆ ಆಗ್ತಾ ಇದ್ದಾವೆ. ಭ್ರಷ್ಟಾಚಾರ ಕ್ಯಾನ್ಸರ್ ಆಗಿದೆ. ರಾಜ್ಯವನ್ನು ದಿವಾಳಿ ಅಂಚಿಗೆ ತಗೊಂಡೋಗ್ತಾ ಇದ್ದೀರಾ. ಆರ್ಥಿಕ ಅಶಿಸ್ತಿನಿಂದ ರಾಜ್ಯವನ್ನು ದಿವಾಳಿ ಅಂಚಿಗೆ ತಗೊಂಡೋಗ್ತಾ ಇದ್ದೀರಾ. ಜನಜೀವನ ದಿವಾಳಿ ಆಗ್ತಾ ಇದೆ. ಜನ ಬಸ್ಗಳಲ್ಲಿ ಪ್ರಯಾಣ ಮಾಡೋಕ್ಕಾಗದೇ ಇರೋಷ್ಟು ಕೆಟ್ಟ ಪರಿಸ್ಥಿತಿಯನ್ನು ತಂದಿದ್ದೀರಾ. ಇದೇ ಕಾರಣ, ಇದೇ ಒಂದು ಉದಾಹರಣೆ ಸಾಕು ನಿಮಗೆ. ನಿಮ್ಮ ದೂರದೃಷ್ಟಿ ಇಲ್ಲದೆ ಇರತಕ್ಕಂಥ, ಆಡಳಿತಾತ್ಮಕವಾದಂಥ ಪ್ರಾಮಾಣಿಕ ಪ್ರಯತ್ನಗಳಿಲ್ಲದೆ ಹೋದರೆ ರಾಜ್ಯದ ಜನಸಾಮಾನ್ಯರು ಬೆಳಗ್ಗೆ ಎದ್ದು ಓಡಾಡೋಕ್ಕಾಗದೇ ಇರೋಂಥ ಪರಿಸ್ಥಿತಿಯನ್ನು ತಂದಿಟ್ಟಿದ್ದೀರಾ. ಇವೆಲ್ಲ ಸೂಕ್ಷ್ಮವಾದಂಥ ಆರ್ಥಿಕ ಅಸಹ್ಯ ನಡೆಗಳನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಮುಲಾಜಿಲ್ದಲೇ ಖಂಡಿಸ್ತಾ ಇದೆ. ರಾಜ್ಯದ ಒಂದು ಪ್ರಾಮಾಣಿಕವಾದಂತಹ, ರಾಜ್ಯದ ನಿಜವಾದಂಥ ನೈಜ ವಿರೋಧ ಪಕ್ಷವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಇನ್ನು ಮೇಲಾದರೂ ನೀವು ಈ ಪ್ರಚಾರದ ಗೀಳು, ಈ ನಶೆಯಿಂದ ಆಚೆ ಬನ್ನಿ. ಜನಕಲ್ಯಾಣಕ್ಕೆ ಮಾತ್ರ ಈ ಹಣವನ್ನು ಬಳಕೆ ಮಾಡಿ ಭ್ರಷ್ಟಾಚಾರವನ್ನು ನಿಲ್ಲಿಸಿ ಆಡಳಿತಾತ್ಮಕವಾದಂಥ ಇಂಥ ಅನಗತ್ಯ ವೆಚ್ಚಗಳಿಗೆ ಕಡಿವಾಣ ಹಾಕಿ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯದ ಜನತೆಯ ಪರವಾಗಿ ತಮ್ಮನ್ನು ಆಗ್ರಹಿಸ್ತಾ ಇದೆ. ನಮಸ್ಕಾರ.